ರಸ್ತೆ ಸುರಕ್ಷತೆ ಜೀವದ ರಕ್ಷೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಂಗಳೂರಿನ ಪೊಲೀಸ್ ಸಮುದಾಯ ಭವನದಲ್ಲಿ 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಾಯಿತು। ಕಾರ್ಯಕ್ರಮವನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಅವರು ಉದ್ಘಾಟಿಸಿದರು। ಇದೇ ವೇಳೆ ಮಾತನಾಡಿದ ಅವರು ರಸ್ತೆ ಅಪಘಾತದ ಬಗ್ಗೆ ಎಷ್ಟು ಅರಿವು ಮೂಡಿಸಿದ್ರೂ ಅಪಘಾತಗಳು ಕಡಿಮೆಯಾಗುವುದಿಲ್ಲ, ಆದರೆ ಒಂದು ಜೀವ ಉಳಿಸಿದ್ರೆ ಒಂದು ಕುಟುಂಬ ಉಳಿಸಿದಂತೆ। ರಸ್ತೆ ಅಪಘಾತ ನಡೆದ ತಕ್ಷಣ ಚಿಕಿತ್ಸೆ ಲಭಿಸಿದ್ರೆ ಪ್ರಾಣ ಉಳಿಸುವ ಸಾಧ್ಯತೆ ಹೆಚ್ಚಿರುತ್ತದೆ। ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತ ನಡೆದಾಗ ಇದಕ್ಕಿಂತ ಹೆಚ್ಚಾಗಿ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡುವವರು ಅಧಿಕ ಮಂದಿ ಇದ್ದಾರೆ। ಇಂಥ ನಿರ್ಲಕ್ಷ್ಯತನ ಬೇಡ ಎಂದು ಹೇಳಿದ್ರು। ನಾವು ಒಂದು ರಸ್ತೆ ಅಪಘಾತನ ಒಂದು ಜೀವ ಉಳಿಸಿದ್ರೆ ಒಂದು ಕುಟುಂಬನ ಉಳಿಸಿದಾಗುತ್ತದೆ। ಒಬ್ಬ ಈ ಅಂಗವಿಯಿಂದ ಯಾವುದಾದ್ರೂ ಒಂದು ಇಂಜುರಿಯಿಂದ ಪೂರ್ಣನಾದರೆ ಅವರ ಒಂದು ಜೀವನಾಂಶ ಉಳಿಸಿದಾಗುತ್ತದೆ। ಹಾಗಾಗಿ ಪ್ರತಿಯೊಂದು ಒಂದು ಆಕ್ಸಿಡೆಂಟ್ ಉಳಿಸಿದ್ರೂ ಕೂಡ ಅದು ಬಹಳ ಮುಖ್ಯವಾಗ್ತದೆ। ಅದೇ ರೀತಿ ಯಾವುದೇ ಒಂದು ಆಕ್ಸಿಡೆಂಟಲ್ಲಿ ತಕ್ಷಣವೇ ಅವರಿಗೆ ಸಿಗಬೇಕಾದ ಒಂದು ಚಿಕಿತ್ಸೆ ಅನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಎಂ ಲಕ್ಷ್ಮೀಪ್ರಸಾದ್ ಅವರು ಸಾರ್ವಜನಿಕರು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡುವುದರಿಂದ ಅಪಘಾತವನ್ನು ತಡೆಯಬಹುದಾಗಿದೆ। ದೇಶದಲ್ಲಿ ಕಾಯಿಲೆಯಿಂದ ಸಾವನ್ನಪ್ಪುವುದಕ್ಕಿಂತ ಹೆಚ್ಚಾಗಿ ಅಪಘಾತದಲ್ಲಿ ಮರಣ ಹೊಂದಿದವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು। ದಯವಿಟ್ಟು ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ನ ಒಬೆ ಮಾಡಿ, ಟ್ರಾಫಿಕ್ ರೂಲ್ಸ್ನ ಒಬೆ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ। ನಮ್ಮ ದೇಶದಲ್ಲಿ ಎಷ್ಟೊಂದು ಡಿಸೀಸಸ್ಗಿಂತ ಜಾಸ್ತಿ ಲೈವ್ಸ್ ಲೂಸ್ ಆಗ್ತಾ ಇರೋದು ಆಕ್ಸಿಡೆಂಟ್ಸ್ನಿಂದ। ಸೊ ಇದೆಲ್ಲ ನಮ್ಮದು ಎಲ್ಲರದು ಕೂಡ ರೆಸ್ಪಾನ್ಸಿಬಿಲಿಟಿ, ಬರೀ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಥವಾ RTO ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದೆಲ್ಲ ಜನರಲ್ ಪಬ್ಲಿಕ್ ಅವ್ರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ। ಈ ಸಂದರ್ಭ ಉಪ ಪೊಲೀಸ್ ಆಯುಕ್ತ ಪ್ರಶಾಂತ್, ಉಪ ಸಾರಿಗೆ ಆಯುಕ್ತ ಜಾನ್ ಜಿ ಮಿಸ್ಕಿತ್, ಕೆನರಾ ಬ್ಯಾಂಕ್ನ ಎಚ್ಎಂ ರಾಮದಾಸ್, ಕೇಂದ್ರ ಬಸ್ ಮಾಲಕರ ಸಂಘದ ಅಧ್ಯಕ್ಷ ರಾಜವರ್ಮ ಬಳ್ಳಾಲ್, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು। ಆದಿತ್ಯ ರಾವ್, V4 News 24/7 ಮಂಗಳೂರು।